ಪಿದೈ ರಾಜ್ಯದ ಬತ್ತಿನಕ್ಲಿಗೆ ಸಾಂಸ್ಥಿಕ ಕ್ವಾರಂಟೈನ್ ತಪಾಸಣೆ ಇಜ್ಜಿ ಪಂಡದು ರಾಜ್ಯ ಸರ್ಕಾರ ಪನೊಂದುಂಡು ಆಂಡ ಕುಡ್ಲ ವಿಧಾನಸಭಾ ಕ್ಷೇತ್ರಗೆ ಪಿದೈ ರಾಜ್ಯದ ಬತ್ತಿನಕ್ಲಿಗೆ 7 ದಿನದ ಸಾಂಸ್ಥಿಕ ಕ್ವಾರಂಟೈನ್ ನಮ್ಮ ವ್ಯವಸ್ಥೆ ಮಲ್ತದ ಪಂಡದು ಮಾಜಿ ಸಚಿವರು ಶಾಸಕರು ಶ್ರೀ ಯುಟಿ ಖಾದರ್ ತೆರಿಪಾದರು. ಆವಾಗ ಟೆಸ್ಟ್ ಇತ್ತು, ಆವಾಗ ಕೂಡ ನಾವು ಬಂದಾಗ ಅವರು ಕ್ವಾರಂಟೈನ್ ಮಾಡಿದ್ವಿ ಹಾಸ್ಟೆಲಲ್ಲಿ 9 ದಿವಸ ಆಗಿತ್ತು, 7 ದಿವಸ ಅಲ್ಲ 9 ಡೇಸ್. ಆವಾಗ 14 ಡೇಸ್ ಅಂತ ಇತ್ತು, ಟೆಸ್ಟ್ ಇತ್ತು. ಟೆಸ್ಟ್ ಮಾಡಿ ರಿಪೋರ್ಟ್ ಬರಲಿಲ್ಲ, 9 ದಿವಸ ಆಗಿದೆ. ಅವತ್ತು ಆರ್ಡರ್ ಚೇಂಜ್ ಆಗಿ ಬೆಂಗಳೂರಿಂದ ಬಂದು ಇಲ್ಲಿಗೆ ಬಂದ ತಕ್ಷಣ ಅಧಿಕಾರಿಗಳು ಕಳಿಸಿ ಅಂದ್ರೆ ಇವರು ಹೇಳಿದ್ರಂತೆ ಗ್ರಾಮ ಪಂಚಾಯತ್ನವರು ರಿಪೋರ್ಟ್ ಟೆಸ್ಟ್ ಹೋಗಿದೆ, ನಾಳೊಂದು ರಿಪೋರ್ಟ್ ಬರಲಿ. ಇಲ್ಲ ನಮ್ಗೆ ಅಲ್ಲಿಂದ ಆದೇಶ ಬಂದಿದೆ, ನಿಲ್ಲಿಸ್ಬೇಡಿ, ಕಳಿಸಿ ಅಂತೇಳಿ ಹಾಸ್ಟೆಲ್ ಕಳಿಸಿದ್ರು ಅವರು. ಅಲ್ಲೇ ಹೋದಾಗ ಏನು ಹಬ್ಬಕ್ಕೆ ಇರಲಿಲ್ಲ, ಹಬ್ಬ ಮಾಡಿದ್ದು ತಂದೆ ತಾಯಿ ಬಂದಾರ ಅಂತೇಳಿ. ಮರು ದಿವಸ ಡಾಕ್ಟರ್ ನಿಮಗೆ ಪಾಸಿಟಿವ್ ಅಂತ ಹೇಳ್ತಾರೆ. ಹಬ್ಬ ಮಾಡಿದವರು ಮನೆಯವರೆಲ್ಲ ಕ್ವಾರಂಟೈನ್. ಹೋಗುವಾಗ ವಿಷಯ ಎಲ್ಲ ಮಾಡಿದ್ರು ರಾಜಕಾರಣಿಗಳು. ಎಂತ ಮಾಡುದು ಲಾಸ್ಟ್ ಬೈದ್ರು ರಾಜಕಾರಣಿಗಳು. ಅಲ್ಲ ಹೋಗ್ಲಿಲ್ಲ, ನಾನು ಕರೆದ್ರು ಪುಣ್ಯಾಕಿ, ನಾನು ಎಲ್ಲಿ ನೀವು ಸುಧಾರಿಸಿ ಮಾರ, ನಾನು ಬರುದಿಲ್ಲ ಅಂತ. ಈಗ ಅವರಿಗೆ ಮನೆಯವರು ಹೋಗಿ ಊಟ ಕೊಡುವುದಾದ್ರೆ ಪಾಸಿಟಿವ್ ಬಂದ ಮೇಲೆ ಮನೆಯವರಿಗೆ ಸಮಸ್ಯೆ. ಅಲ್ಲಿ ಹೊರಗೆ ಜನ ಇದ್ದಾರೆ, ಅವರೇ ಕುಡ್ಲಾಡು ಸುದ್ದಿಗೋಷ್ಠಿ ಈ ವಿಷಯವನ್ನು ಪಂಡಿನ ಶಾಸಕರು ಶ್ರೀ ಯುಟಿ ಖಾದರ್ ಪಿದೈ ರಾಜ್ಯದ ಬತ್ತಿನಕ್ಲಿನ ಸೀದಾ ಇಲ್ಲಡೆ ಕಡಪುಂಡ ಅಕ್ಲೆಗೆ ಸೋಂಕು ಪರಡುನ ಆ ಪ್ರದೇಶ ಸೀಲ್ ಡೌನ್ ಆಪುನ ಅಪಾಯಲು ಉಂಡು. ಇಂದನ್ನು ತಪ್ಪಾಯರೆ ಬೆಳ್ಮ ಗ್ರಾಮ ಪಂಚಾಯತ್ನ ನೋಡಲ್ ಗ್ರಾಮ ಪಂಚಾಯತ್ ಆದ ರೂಪಿಸಾದು PDOನು ನೋಡಲ್ ಅಧಿಕಾರಿಯಾದ ನೇಮಕ ಮಲ್ತದ ಪಂಡದು ಶ್ರೀ ಯುಟಿ ಖಾದರ್ ಮಾಹಿತಿ ಕೊರಿಯರು. ತಂಕಲ್ನ ಕ್ಷೇತ್ರಗೂ ಒವೇ ರಾಜ್ಯದ ಕುಲ್ಲ ಬರೋಲಿ ಬತ್ತಿನಕುಲು ಬೆಳ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಸಂಪರ್ಕಿಸಾದು ಅಕುಲು ಸೂಚನೆ ಮಂತಿನ ಹಾಸ್ಟೆಲ್ ಅಥವಾ ಶಾಲೆಡ್ ಕನಿಷ್ಠ 7 ದಿನ ಉಪ್ಪೊಡು ಅಕ್ಲೆಗೆ ಇಲ್ಲದಕ್ಕಲೆ ಒಣಸ ತೆಣಸದ ವ್ಯವಸ್ಥೆಲ್ಲ ಮನ್ಪೊಡು ಪಂಡದು ಹೆಚ್ಚಿನ ಪೊಲಬು ಕೊರಿಯರು. ಇವತ್ತು ಎಲ್ಲ ಓಪನ್ ಆಗಿದೆ, ಬಸ್ ಓಪನ್, ಮಾಲ್ ಓಪನ್, ಥಿಯೇಟರ್ ಓಪನ್, ಅದನ್ನೆಲ್ಲ ಕೂಡ ಓಪನ್ ಆಯಿತು. ಹೋಟೆಲ್ಸ್ ಎಲ್ಲ ಓಪನ್ ಆಗಿದೆ. ರೇಷನ್ ಕಾರ್ಡ್ ಹಾಕುವಂಥ ಅರ್ಜಿ ಕಂಪ್ಯೂಟರಾಗಿ ಓಪನ್ ಮಾಡಲಿಲ್ಲ, ಅದಕ್ಕೆ ಮೊದಲೇ ನಿಮಗೆ ಜನಸಾಮಾನ್ಯ ಬಗ್ಗೆ BJP ಅವರಿಗೆ ಕಾಳಜಿ ಇದ್ದರೆ, BJP ಅವರಿಗೆ ಸರ್ಕಾರಕ್ಕೆ ಜನಸಾಮಾನ್ಯರ ಕಾಳಜಿ ಇದ್ದಿದ್ದರೆ ಈ ಮಾಲ್, ಬಸ್, ಹೋಟೆಲ್, ವೈನ್ ಶಾಪ್, ಬಾರ್ ಇದನ್ನೆಲ್ಲ ಓಪನ್ ಮಾಡಿದ್ರಿ. ಜನಸಾಮಾನ್ಯ ಇವತ್ತು ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿ ಊಟಕ್ಕೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರದ ಸವಲತ್ತಿಗೆ ಇವತ್ತು ರೇಷನ್ ಕಾರ್ಡಿಗೆ ಮತ್ತು ಆಧಾರ್ ಕಾರ್ಡಿಗೆ ಅರ್ಜಿ ಹಾಕುವಂಥ ಕಂಪ್ಯೂಟರ್ನ ಯಾಕೆ ಇನ್ನೂ ಕೂಡ ಕ್ಲೋಸ್ ಮಾಡಿದಿರಿ? ಅದನ್ನು ಓಪನ್ ಮಾಡಿ ಜನರಿಗೆ. ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಆಲೋಚನೆ ಮಾಡಿ. ಇವತ್ತು ಒಬ್ಬ ಹುಷಾರಿಲ್ಲದೆ ಅವನು BPL ಕಾರ್ಡ್ ಇಲ್ಲ, ಅವನು ಎಷ್ಟು ಕಷ್ಟಪಡ್ತಿದ್ದಾನೆ, ಎಷ್ಟು ಜನ ತೀರಿಕೊಂಡು ಹೋಗಿದ್ದಾರೆ. ಸರ್ಕಾರ ಇವತ್ತು ನಮಗೆ ವರದಿ ಕೊಡಬೇಕು. ನಾನು ಹೆಲ್ತ್ ಮಿನಿಸ್ಟರ್ ಕೇಳ್ತಾ ಇದ್ದೇನೆ, ಕೋವಿಡ್ ಇಲ್ಬಿಡಿ, ಕೊರೋನಾದಲ್ಲಿ ಇಷ್ಟು ತೀರಿ ಹೋದ್ರು ಅಂತಲ್ಲ, ಈ ಟೈಮಿನಲ್ಲಿ ಕರೆಕ್ಟ್ 2 ತಿಂಗಳಿನಲ್ಲಿ ಈಗ ಕೊರೋನಾ ಬಿಟ್ಟು ಎಷ್ಟು ಜನ ತೀರಿ ಹೋಗಿದ್ದಾರೆ, ಮೊರ್ಟಾಲಿಟಿ ರೇಟ್ ಎಷ್ಟು ಬಂದಿದೆ ಅಂತೇಳಿ. ಮುಂಚೆ ಎಷ್ಟು ಜನ ತಿಂಗಳಿಗೆ ತೀರಿ ಹೋಗ್ತಾ ಇದ್ರು, ಈಗ ಎಷ್ಟು ಜನ ತೀರಿ ಹೋಗಿದೆ ಅಂತ ಹೇಳಿ. ಕಾಂಗ್ರೆಸ್ ಮುಖಂಡರು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಮೋನ್ ಪಾವೂರು, ಮುಖಂಡರು ಸರ್ವಶ್ರೀ ಸುರೇಶ್ ಭಟ್ನಗರ, NS ಕರೀಂ, ಉಮ್ಮರ್ ಫಾರೂಕ್, ಫಜೀರ್ ಸಿದ್ದಿಕ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.